ಲಯನ್ಸ್ ಕ್ಲಬ್ ಪೆರ್ಮನೂರಿನ 2026-27ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಮಾರ್ಷಲ್ ಟೆಲಿಸ್ ಅಧಿಕಾರ ವಹಿಸಿಕೊಂಡರು. ಲಯನ್ಸ್ ಕ್ಲಬ್ ಪೆರ್ಮನೂರಿನ 2026-27ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ರಾಣಿಪುರ ಚರ್ಚ್ ಸಭಾಂಗಣದಲ್ಲಿ ಶುಕ್ರವಾರ ಸಂಜೆ ನಡೆಯಿತು. ಲಯನ್ಸ್ ಜಿಲ್ಲಾ 2ನೇ ಉಪರಾಜ್ಯಪಾಲ ವೆಂಕಟೇಶ್ ಹೆಬ್ಬಾರ್ ನೂತನ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿ ಅವರ ಕಾರ್ಯ ಚಟುವಟಿಕೆಗಳನ್ನು ವಿವರಿಸಿ, ಲಯನ್ಸ್ ಕ್ಲಬ್ ಪೆರ್ಮನೂರು 5 ವರ್ಷಗಳನ್ನು ತುಂಬಿ 6ನೇ ವರ್ಷದಲ್ಲಿ ಮುಂದುವರಿಯುತ್ತಿದೆ. ಈಗಾಗಲೇ ತನ್ನ ಸೇವಾ ಚಟುವಟಿಕೆಗಳ ಮೂಲಕವಾಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದೆ. ವಿಸ್ತಾರಕರಾಗಿ ಈ ಕ್ಲಬ್ಬಿಗೆ ಚಾಲನೆ ನೀಡಿದ ಪ್ರಶಾಂತ್ ಡಿಸೋಜಾ ಈ ಕ್ಲಬ್ಬಿನ ಸದಸ್ಯರಾಗಿಯೇ ಮುಂದುವರಿದು ಇದರ ಎಲ್ಲ ಚಟುವಟಿಕೆಗಳಿಗೆ ವಿಶೇಷ ಮುತುವರ್ಜಿ ವಹಿಸುತ್ತಿದ್ದಾರೆ. ಲಿಯೋ ಸದಸ್ಯೆ ರೀಶೆಲ್ ಡಿಸೋಜಾ ಲಿಯೋ ಅಧ್ಯಕ್ಷರಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದು ನಿರ್ಗಮನ ತಂಡಕ್ಕೆ ಹಾಗೂ ನೂತನ ತಂಡಕ್ಕೆ ಶುಭ ಹಾರೈಸಿದರು. ಪೆರ್ಮನೂರು ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರೊಂದಿಗೆ ಮತ್ತು ಅತಿಥಿಗಳೊಂದಿಗೆ ದೀಪವನ್ನು ಬೆಳಗಿಸಿ ಅಧಿಕಾರವನ್ನು ವಹಿಸಿಕೊಂಡ ನೂತನ ಅಧ್ಯಕ್ಷ ಮಾರ್ಷಲ್ ಟೆಲಿಸ್ ತನ್ನ ಅವಧಿಯಲ್ಲಿ ಎಲ್ಲ ಸದಸ್ಯರು ಸಹಕಾರ ನೀಡಬೇಕು. ಎಲ್ಲರ ಸಹಕಾರವಿದ್ದಲ್ಲಿ ಮಾತ್ರ ಕ್ಲಬ್ಬನ್ನು ಇನ್ನಷ್ಟು ಸೇವಾ ಚಟುವಟಿಕೆಗಳೊಂದಿಗೆ ಮುಂದುವರಿಸಲು ಸಾಧ್ಯ ಎಂದು ತಿಳಿಸಿದರು. ನಿರ್ಗಮನ ಅಧ್ಯಕ್ಷೆ ಸಿಸಿಲಿಯಾ ಮೊಂತೆರೋ ತನ್ನ ಅವಧಿಯಲ್ಲಿ ಸಹಕಾರ ನೀಡಿದ ಎಲ್ಲ ಲಯನ್ಸ್ ಸದಸ್ಯ ಬಂಧುಗಳಿಗೆ ವಂದನೆ ಸಲ್ಲಿಸಿದರು. ಪೆರ್ಮನೂರು ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಪ್ರಶಾಂತ್ ಡಿಸೋಜಾ, ಉಪಾಧ್ಯಕ್ಷರಾಗಿ ಆಲಿವರ್ ಡಿಸೋಜಾ, ಕೋಶಾಧಿಕಾರಿಯಾಗಿ ಗಿಲ್ಬರ್ಟ್ ಡಿಸೋಜಾ ಮತ್ತು ಅವರ ತಂಡದವರು ಅಧಿಕಾರ ವಹಿಸಿಕೊಂಡರು. ಲಿಯೋ ಅಧ್ಯಕ್ಷರಾಗಿ ರಿಸ್ಟಲ್ ಡಿಸೋಜಾ, ಕಾರ್ಯದರ್ಶಿಯಾಗಿ ಮೆಲಿಸಾ ಅಯಾನಾ ಲೋಬೋ, ಕೋಶಾಧಿಕಾರಿಯಾಗಿ ಅಲ್ವಿಯಾ ಲಿಯೋನಾ ಡಿಸೋಜಾ ಅಧಿಕಾರ ವಹಿಸಿಕೊಂಡರು. ಲಯನ್ಸ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಪ್ರಶಾಂತ್ ಶೆಟ್ಟಿ, ಲಯನ್ಸ್ ಪ್ರಾಂತ್ಯ 13ರ ಅಧ್ಯಕ್ಷೆ ಜ್ಯೋತಿ ಚಂದ್ರ, ವಲಯ 2ರ ಅಧ್ಯಕ್ಷ ಗುರುಪ್ರಸಾದ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.